ನವೆಂಬರ್ ಮೂಜೆಕ್ ಶುರುವಾದಿತ್ತಿನ ರಾಮಕೃಷ್ಣ ಮಿಷನ್ ನಾಲ್ನೇ ಹಂತದ ಸ್ವಚ್ಛತಾ ಅಭಿಯಾನ ಜುಲೈ 28 ಆಕೆರಿಯಾಪಣಂದು ಕುಡ್ಲ ರಾಮಕೃಷ್ಣ ಮಠದ ಮುಖ್ಯಸ್ಥರು ಸ್ವಾಮೀಜಿ ತಕಾಮಾನಂದಜಿ ಸ್ವಾಮೀಜಿ ಪಂತೆರ ಕುಡ್ಲದ ರಾಮಕೃಷ್ಣ ಮಠದ ಮುಖ್ಯಸ್ಥರು ಸ್ವಾಮೀಜಿ ತಕಾಮಾನಂದಜಿ ಸ್ವಾಮೀಜಿ ಗುರುವಾರ ಸುದ್ದಿಕುಟ್ಟುಡುಪ ತೆರೆದು ಕರಿನ 4 ವರ್ಷಲಡಿಂಚ ನಿರ್ಮಲಗೂ ಸಂಬಂಧಪಟ್ಟದು ಸಾರ್ವಜನಿಕರ ಜಾಗೃತಿ ಆಪುನಂಚ ಸ್ವಚ್ಛತಾ ಅಭಿಯಾನ ನಡಪ ಒಂದು ಬೈದ ನವೆಂಬರ್ 3 2017 4ನೇ ಹಂತದ ಸ್ವಚ್ಛತಾ ಅಭಿಯಾನ ಶುರು ಮಾಡ್ತದಿತ್ತ ಅವು ಜುಲೈ 28 ಅಕ್ಕೇರಿ ಆವಂದುಂಡೊಂದು ಪಂಡಿರ ಶ್ರೀ ಏಕರಮ್ಯಾನಂದಾಜಿ ಉಮಾನಾಥ್ ಕೋಟೆಕಾರ್ ದಿಲ್ರಾಜ್ ಆಳ್ವ ರಂಜನ್ ಸುದ್ದಿಕುಟ್ಟುಡಿಕ್ತೀರ ಮಂಗಳೂರು ಸ್ವಚ್ಛ ಭಾರತಕ್ಕಾಗಿ ಎನ್ನುವ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಮ್ಮ ಆಶ್ರಮದ ಸಭಾಭವನದಲ್ಲಿ 28 ಜುಲೈ ಸಂಜೆ 4 ಗಂಟೆಗೆ ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಬೀರ್ಗೂರು ಮಠ ಇಲ್ಲಿಯ ವಿಶ್ವಸ್ತ ಮಂಡಳಿಯ ಸದಸ್ಯರು ಹಾಗೂ ಪರಿಣಾಮಕಾರಿಯಾಗಿ ಮುಟ್ಟಬೇಕೆನ್ನುವ ಉದ್ದೇಶದಿಂದ 4ನೇ ಹಂತದಲ್ಲಿ ಸ್ವಚ್ಛ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಮೂಲಕ ಸ್ವಾಮೀಜಿ ಒಂದು ನಿರೀಕ್ಷೆ ಇತ್ತು, ಒಂದು 300 ಕಾರ್ಯಕ್ರಮದ ಮುಖಾಂತರ ಕನಿಷ್ಠ 30,000 ಮನೆಗಳನ್ನು ರೀಚ್ ಆಗಬೇಕಾಗ್ತದೆ. ಈಗಾಗಲೇ ನಾವೊಂದು 170 ಕಾರ್ಯಕ್ರಮದ ಮುಖಾಂತರ 15,000 170 ಕಾರ್ಯಕ್ರಮದ ಮುಖಾಂತರ ಒಂದು 20,000 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು 50ರಿಂದ 100 ಜನರ ತಂಡವನ್ನು ರಚನೆ ಮಾಡಿಕೊಂಡು ಸುಮಾರು 1,000 ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಗುರಿ ಹಾಕೊಂಡು